ಕೈದೋರಿದ ಆತ ತಂದೆ ತಾಯಿಯರು ಒತ್ತಟ್ಟಿಗೆ ನಿಂತು ಇರಿದರೆ ಮಾತ್ರ ಮರಣ ಎಂಬುದಾಗಿ ಹೊರಬಿಟ್ಟ ಕುಪುತ್ರಾಜಾಯೇತ ಪತಿರಪಿ ಕುಮಾತ ಭವತಿ. ಬಡದ ತಂದೆ ತಾಯಿಯರು ಎಂದಾದರೂ ಹೆತ್ತ ಕಂದಮ್ಮಗಳನ್ನು ಇರುವುದುಂಟೆ. ಆದ್ದರಿಂದ ನಾನು ಸರಿ ಈ ಸಂತೋಷದ ವಿಚಾರವನ್ನು ನಮ್ಮವರಲ್ಲಿ ತಿಳಿಸಬೇಕಾಗಿದೆ. ಇನ್ನು ತಡ ಮಾಡುವುದಾಕೆ ಸಾಗುತ್ತೇನೆ ಪ್ರಾರ್ಥಿಸಿದರಿಗೆ. ಪಾತಾಳದ ಪಣಿಪನ ಪರಾಕ್ರಮವನ್ನು ಪರೀಕ್ಷಿಸಿದೆ, ಕಪ್ಪವನ್ನು ಸಂಗ್ರಹಿಸಿದೆ. ಗొప్ప ವಾರಣಗಳಿಂದ ಕೂಡಿದ 16,000 ಸ್ತ್ರೀಯರನ್ನು ತಂದು ತನ್ನ ಗೃಹಬಂಧನದಲ್ಲಿ ಇರಿಸಿದ್ದೇನೆ. ಈಗ ವಿವಾಹವಾಗಬೇಕು ಹಾಗೆಂದು ಯೋಚಿಸಿದಾಗ ಬಂದರಲ್ಲ ನಾರದ ಋಷಿಗಳು. ಬಂದವರೇ ಇದನೆಂದನ್ನು ಕೊಟ್ಟು ಹೋದರು. ನಿನಗೆ ಸರಿಯಾದ ನಾರಿ ಎಂದರೆ ಸುರಪ್ಪನ ಅರ್ಧಾಂಗಿಯಾದಂತಹ ಸತೀದೇವಿ. ಹೀಗೆಂದು ಅವರ ಮಾತಿನಿಂದ ಸಂತಸಗೊಂಡೆ. ಮಾತ್ರವಲ್ಲ, ಇನ್ನು ತಡ ಮಾಡುವುದು ಯಾಕೆ? ಆ ದೇವಲೋಕವನ್ನು ಮುತ್ತಿಗೆ ಹಾಕಬೇಕಾಗಿದೆ. ಎಲ್ಲಿದ್ದಾರೆ ನಮ್ಮವರು?
ನೀವೆಲ್ಲ ಓಡಾಡಿ ಬಂದು ಕಳಿಸಿದ ಕಾರಣವೇನೆಂಬುದಾಗಿ ಕೇಳುತ್ತಾ ಇದ್ದೀರಿ. ದಾನವ ವೀರರೇ, ನಮ್ಮ ದಾಯಾದ್ಯರಾದ ದೇವತೆಗಳನ್ನು ಬಡಿದೋಡಿಸಲು ಇದು ಸಕಾಲ. ಅದಕ್ಕಾಗಿ ಸ್ವರ್ಗಲೋಕಕ್ಕೆ ಹೋಗಬೇಕಾಗಿದೆ. ಏನು ನಿಮ್ಮ ಅಭಿಪ್ರಾಯ? ನಿಮ್ಮದಾದಂತಹ ಮಾತುಗಳನ್ನು ಕೇಳಿ ಮನಸ್ಸಿಗೆ ಸಂತೋಷವಾಯಿತು. ಇನ್ನು ತಡವೆ ಯಾಕೆ? ಸಾಗರ ಸಾಧಲಾದ ನನಗೆ ನರಕನೆಂಬ ದಾನವನಿಂದ ದಾಳಿಯಾಗಿದೆಯಂತೆ ಎನ್ನಿಸು ಮನಸ್ಸನ್ನು ಬರಳಿಸಬೇಕೆ?
ಅವರಿಗೆ ದಾಳಿಯನ್ನು ಮಾಡಿದ್ದಾರೆ. ಆದರೆ ಆದರೆ ಬಂದವರು ಕೇಳಿದ್ದು ಏನನ್ನು? ಏನು? ಕೊಡು ನಿನ್ನ ಸ್ವರ್ಗವನ್ನು ಎಂಬುದಾಗಿ. ಆದರೆ ನೀನು ನನ್ನ ಮಡದಿಗೂ ಕಣ್ಣಾಕಿದ್ದೀಯಲ್ವಾ? ಹೌದು. ಇದು ನನಗೆ ಕಳ್ಳ. ಯಾರ ಹೆಂಡತಿಯರು ನಿನಗೆ ಯಾಕೋ ಪಾಪಿ ಮಗನೇ. ಇನ್ನು ನೀನು ಬೇರೆಯವರ ಹೆಂಡತಿಯರನ್ನು ಕೇಳುವುದಲ್ಲ, ಕಣ್ಣೆತ್ತಿ ನೋಡುವ ಹಾಗೆ ಮಾಡ್ತೇನೆ. ಪಡೆದುಕೊಳ್ಳುವ ಅನಿವಾರ್ಯ ನನಗಿದೆ. ನಮ್ಮ ಪರಾಕ್ರಮವನ್ನು ಪರೀಕ್ಷಿಸುವ ಮನವಾಗಿದೆ. ಇಲ್ಲವೇ ಇಲ್ಲ. ಇನ್ನು ಆ ದೇವಂತರ ತಾಯಿಯಾದ ಅದಿತಿ ದೇವಿಯ ನನ್ನ ಹುನ್ನಾರಗಳನ್ನು ಬಲಾತ್ಕಾರವಾಗಿ ತೆಗೆದುಕೊಂಡಿದ್ದೇನೆ. ಇನ್ನು ಯಾರಲ್ಲಿ ಇನ್ನು ತಡ ಮಾಡುವುದಲ್ಲ, ಇಲ್ಲೇ ಅಧಿಕಾರವನ್ನು ಮುಂದುವರಿಸುವುದಲ್ಲ, ರಾಜ್ಯಗಳಿಗೆ